ವೀಕ್ಷಕರೇ, ಹತ್ತೂರ ಒಡೆಯ ಪುತ್ತೂರು ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಜಾತ್ರೋತ್ಸವದ ಸಂಭ್ರಮ ಇದೆ. ಕ್ಷೇತ್ರದಲ್ಲಿ ಪ್ರತಿನಿತ್ಯ ಕೂಡ ಭೋಜನದ ವ್ಯವಸ್ಥೆ ಇದೆ. ಹಾಗೇನೆ ಜಾತ್ರೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿರುವಂತಹ ಶುಚಿ ರುಚಿಯಾದ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇವತ್ತು ಕೂಡ ತುಂಬಾನೇ ಭಕ್ತರು ಬರ್ತಾ ಇದ್ದಾರೆ. ಭೋಜನದ ವ್ಯವಸ್ಥೆಯಲ್ಲಿ ಭೋಜನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಕ್ಷೇತ್ರದಲ್ಲಿ ಭೋಜನದಲ್ಲಿ ಯಾವೆಲ್ಲ ವ್ಯವಸ್ಥೆಗಳಿದೆ, ಹಾಗೇನೆ ಶುಚಿ ರುಚಿಯಾದ ಭೋಜನದ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತಹ ವ್ಯವಸ್ಥಾಪನಾ ಸಮಿತಿಯವರು ಏನ್ ಹೇಳ್ತಾರೆ, ಭಕ್ತರು ಏನ್ ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡ್ ಬರೋಣ ಬನ್ನಿ. ಆಡಳಿತ ಸಮಿತಿಯ ಮಾಜಿ ಸದಸ್ಯರಾಗಿರುವಂತಹ ರಾಮಚಂದ್ರ ಕಾಮತ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಭೋಜನದ ವ್ಯವಸ್ಥೆ ಅಂತೂ ಅಚ್ಚುಕಟ್ಟಾಗಿ ತುಂಬಾನೇ ಚೆನ್ನಾಗಿರುವಂತದ್ದು. ಈ ಒಂದು ವ್ಯವಸ್ಥೆಗಳ ಬಗ್ಗೆ ಹೇಳುವುದಾದ್ರೆ, ಮಹಾಲಿಂಗೇಶ್ವರನ ಜಾತ್ರೆಯಲ್ಲಿ ದೊಡ್ಡ ಒಂದು ಉತ್ಸವ ಅಂದ್ರೆ ಅದು ಅನ್ನದಾನದ ಉತ್ಸವ. ಭಕ್ತರು ವಿವಿಧ ರೀತಿಯಲ್ಲಿ ಹೊರೆಕಾಣಿಕೆಗಳನ್ನು ಇಲ್ಲಿ ತಂದುಕೊಡ್ತಾರೆ. ಮುಖ್ಯವಾಗಿ ಹರೀಶ್ ಭಟ್ರ ನೇತೃತ್ವದಲ್ಲಿ, ತುಳಸಿ ಕ್ಯಾಟರ್ ಅವರ ನೇತೃತ್ವದಲ್ಲಿ ಬಹಳೊಂದು ಸ್ವಾದಭರಿತ ಭೋಜನದ ವ್ಯವಸ್ಥೆ ಇಲ್ಲಿ ಆಗ್ತದೆ. ಮತ್ತೆ ಇರುವಂಥದ್ದು ಆಹಾರದನ್ನ ವಿತರಿಸುವಂತಹ ವ್ಯವಸ್ಥೆ. ಇದರಲ್ಲಿ ಮುಖ್ಯವಾಗಿ ಕೈ ಜೋಡಿಸುವಂಥವರು ನಿತ್ಯ ಕರೆಸಬೇಕು. ಅದೇ ರೀತಿಯಲ್ಲಿ ವಿವಿಧ ಭಜನಾ ತಂಡಗಳು ಹಾಗೂ ಸುಮಾರು 100-150ಕ್ಕೂ ಮಿಕ್ಕಿ ಸ್ವಯಂ ಸೇವಕರು ನಿತ್ಯ ಇಲ್ಲಿ ಬಂದು ಈ ಅನ್ನದಾಸೋಹದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ದೊಡ್ಡ ಪೆಂಡಾಲ್ ಮಾಡಿಕೊಂಡು ಯಾರಿಗೆ ಯಾವ ರೀತಿಯಲ್ಲಿ ಊಟದ ವ್ಯವಸ್ಥೆ ಬೇಕು, ಕೆಲವರಿಗೆ ಭೋಜನವನ್ನು ಕೂತ್ಕೊಂಡು ತಗೊಳ್ಬೇಕು, ಕೆಲವರು ಬಫೆಯಲ್ಲಿ ಆದ್ರೆ ಬೇಗ ಮಾಡ್ಕೊಂಡು ಊಟ ಮಾಡ್ಬೋದು ಅಂತ ಅವರ ಆಲೋಚನೆ ಇರ್ತದೆ. ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿದೆ. ಕೈ ತೊಳಿಲಿಕ್ಕೆ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ವಿಚಾರಣೆಗೆ ಬೇಕಾದಂಥ ಕೌಂಟರ್ಗಳನ್ನು ಭಾರಿ ಚೆನ್ನಾಗಿ ಮಾಡಿದೆ. ಸಂಪೂರ್ಣ ಹೇಳೋದಾದ್ರೆ ಇದರ ಎಲ್ಲ ವ್ಯವಸ್ಥೆ ಅಷ್ಟು ಚೊಕ್ಕವಾಗಿ ನಡೆಯುವಂಥದ್ದು ಮನಸ್ಸನ್ನು ಬಿಚ್ಚಿ ಮಾಡುವಂತ ನಮ್ಮ ವಾಲಂಟಿಯರ್ಸ್ ಇದ್ದಾರಲ್ಲ, ಅವರ ಶ್ರಮ ಅಂತ ಹೇಳ್ಬೋದು. ಅದರಿಂದಾಗಿ ಈ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಾವು ದಿನದಿಂದ ಕೂಡ ಸುಮಾರು 3,500 ಜನ ಇಲ್ಲಿ 3 ದಿನದಲ್ಲಿ ಊಟ ಮಾಡಿದ್ದಾರೆ. ಇವತ್ತು ಹೇಳಿದರೆ ಇದು ರಜಾ ದಿನವಾದ್ರಿಂದ ಸುಮಾರು 4-4,500 ಸಾವಿರದಷ್ಟು ಭಕ್ತಾಭಿಮಾನ ಈಗಲೇ ಭೋಜನವನ್ನು ಸ್ವೀಕಾರ ಮಾಡಿದರೆ, ಇನ್ನು ಈಗ ಸಮಯ ಇನ್ನೂ ಇದೆ, 3 ಗಂಟೆವರೆಗೆ ಭೋಜನ ನಡೀತಾ ಇದೆ. ಸುಮಾರು ಇನ್ನೊಂದು 1,000 ಜನರಷ್ಟು ಇಲ್ಲಿ ಬಂದು ಸೇರಿ ಊಟ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ. ಹೇಗಿತ್ತು ಭೋಜನದ ವ್ಯವಸ್ಥೆ? ಒಳ್ಳೆದಾಗಿದೆ. ಇಲ್ಲ, ಕೆಲವೊಂದ್ಸಲ ಬಡಿಸ್ಲಿಕ್ಕೆ ಅಂತ ಹೇಳಿ ಒಂದು ಸೇವೆ ಅಷ್ಟೇ. ಚೆನ್ನಾಗಿತ್ತು ಪಾಯಸ. ಹೇಗಿತ್ತು ಮೇಡಮ್ ಭೋಜನದ ವ್ಯವಸ್ಥೆ? ಒಳ್ಳೆ ಇತ್ತು, ಚೆನ್ನಾಗಿತ್ತು. ಏನ್ ಇಷ್ಟ ಆಯ್ತು ಇವತ್ತಿನ ಭೋಜನದಲ್ಲಿ? ಇವತ್ತಿನ ಎಲ್ಲ ಇಷ್ಟ ಆಯ್ತು. ಪಾಯಸ ಮತ್ತೆ ಇದು ಪದಾರ್ಥ ಎಲ್ಲ ಒಳ್ಳೆ ಇತ್ತು. ಬರ್ತಾ ಇರ್ತೀರಾ ಕ್ಷೇತ್ರಕ್ಕೆ? ಇಲ್ಲ, ಮೊನ್ನೆ ಸೋಮವಾರ ಬಂದಿದೆ ಸ್ಟಾರ್ಟಿಂಗ್ ದಿವಸ, ಮತ್ತೆ ಇವತ್ತೇ ಒಂದು ಸೋಮವಾರ ಕೂಡ ಚೆನ್ನಾಗಿದೆ. ಸೋಮವಾರ ನಾಳೆ dish ಇದೆ. ನಾಳೆ ಗ್ರ್ಯಾಂಡ್ ಇರ್ತದೆ. ನಾಳೆ ಮನೆಯಲ್ಲಿ ಸಹ ಗ್ರ್ಯಾಂಡ್ ಇರ್ತದಲ್ಲ. ನಾಳೆ ಬರ್ಲಿಕ್ಕೆ ಆಗುದು. Okay madam, thank you. ಹೇಗಿತ್ತು ಭೋಜನದ ವ್ಯವಸ್ಥೆ? ತುಂಬಾ ಚೆನ್ನಾಗಿತ್ತು. ನಿನ್ನೆ ಕೂಡ ಬಂದಿದ್ದೆ, ಇವತ್ತು ಕೂಡ ಬಂದಿದ್ದೀನಿ. ನಿನ್ನೆಂತೂ ತುಂಬಾನೇ ಚೆನ್ನಾಗಿತ್ತು ಊಟ. ಇವತ್ತು ಪಾಯಸ ಆಗಿರ್ಬೋದು ಅಥವಾ ಪಲ್ಯಗಳಾಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಬನ್ನಿ, ಈ ಜಾತ್ರೆಯ ಈ ಒಂದು ವಿಶೇಷತೆಯ ಹಾಗೂ ಈ ಜಾತ್ರೆಯ ಈ ಊಟದ ವ್ಯವಸ್ಥೆಯನ್ನು ತುಂಬಾ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಇಲ್ಲಿ ಬನ್ನಿ ಹೇಳ್ತೀವಿ. ದೇವರು ಒಳ್ಳೇದು. ವೀಕ್ಷಕರೇ, ಯಾವುದೇ ಒಂದು ಕ್ಷೇತ್ರದಲ್ಲಿ ಶ್ರದ್ಧಾಭಕ್ತಿಯಿಂದ ಜಾತ್ರೋತ್ಸವ ಆಗಿರ್ಬೋದು, ಶ್ರದ್ಧಾ ಭಕ್ತಿಯ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ಹೇಳಿದಾಗ ಅಲ್ಲಿ ಎಲ್ಲಾ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿರ್ಬೇಕು. ಆದ್ರೆ ಇವೆಲ್ಲವನ್ನ ಅಚ್ಚುಕಟ್ಟಾಗಿ ಮಾಡುವಂತಹ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಕಾಣಿಸೋದಿಲ್ಲ. ಅವರು ತೆರೆಯ ಹಿಂದೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಮುಖ್ಯವಾಗಿ ಕ್ಯಾಮೆರಾ ಮುಂದೆ ಎಲ್ಲ ಬರೋದಿಲ್ಲ. ಆದ್ರೆ ಇವತ್ತು ನಮ್ಮ ಮುಂದೆ ಇರುವಂತದ್ದು ಎಲ್ಲಾ ನಿತ್ಯ ಕರಸೇವಕರು. ಇವರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರುವಂತವ್ರು. ಯಾವುದೇ ಒಂದು ಕೆಲಸಗಳಾಗ್ಬೇಕು ಅಂತ ಇದ್ರೆ ಕೂಡ ಕರಸೇವಕರು ಮುಖ್ಯವಾಗಿ ಬೇಕಾಗುತ್ತೆ. ಅಂತಹ ಕರಸೇವಕರು ನಮ್ಮ ಮುಂದೆ ಇರುವಂತದ್ದು. ನಾವು ಮಾತಾಡೋಣ. ನಮಸ್ತೆ ಸರ್. ಜಾತ್ರೋತ್ಸವದ ಸಂದರ್ಭದಲ್ಲಿ ಎಲ್ಲಾ ವ್ಯವಸ್ಥೆಗಳು ಕೂಡ ತುಂಬಾನೇ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇದಕ್ಕೆ ಯಾರು ಕಾರಣ ಅಂತ ಕೇಳಿದ್ರೆ ಮುಖ್ಯವಾಗಿ ಬರುವಂತದ್ದು ನಿತ್ಯ ಕರಸೇವಕರು. ಇದ್ರ ಬಗ್ಗೆ ಹೇಳೋದು? ಇದನ್ನು ಹರೀಶ್ ಭಾಯಿಗಳು ಸ್ಟಾರ್ಟ್ ಮಾಡಿದ್ವಿ ಟೀಮ್ ಅನ್ನು. ನಾವು ಸಾಧಾರಣ ಅವರಿರುವಾಗ ನಮ್ಗೆ ಜವಾಬ್ದಾರಿಗಳು ಎಲ್ಲ ಅವರೇ ವಹಿಸಿಕೊಳ್ತಿದ್ರು. ಈಗ ಎಲ್ಲ ಹಂಚಿಕೊಂಡು ನಾವು ಮಾಡ್ತಾ ಇದ್ದೇವೆ ಕೆಲಸವನ್ನು. ಎಲ್ರು ಮೆಂಬರ್ಸ್ ಎಲ್ಲ ಅಚ್ಚುಕಟ್ಟಾಗಿ ಮಾಡುವ ಕಾರಣ ನಮ್ಗೆ ಅಂತ ಜವಾಬ್ದಾರಿಗಳೇನಿಲ್ಲ ಲೀಡರ್ಸ್ಗಳಿಗೆ. ಹಾಗಾಗಿ ನಾವು ಯಾವುದೇ ದೇವರ ಮೇಲೆ ಭಾರ ಹಾಕಿ ಅತ್ಯುತ್ತಮವಾಗಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವ ಹಾಗೆ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೇವೆ. ಇದೇ ನಮ್ಮ ಮುಂದಿನ ಉದ್ದೇಶಗಳು ಇದೇ ತರ ಇದೆ. ಹಾಗೆ ನಾವು ಇನ್ನು ಬರುವ ದಿವಸಗಳಲ್ಲಿ ಇದೇ ತರ ಮಾಡಬೇಕೆಂದು ಅಂದಾಜು ಮಾಡಿದ್ದೇವೆ. ಹಾಗೆ ಎಲ್ಲರ ಸಹಕಾರವನ್ನು ನಾವು ಕೋರ್ತೇವೆ. ಎಷ್ಟು ಜನ ಇದ್ದೀರಾ ಅಂತ ಟೋಟಲ್ ಆಗಿ ಹೇಳಿ? ನಾವೊಂದು 60 ಹತ್ರ ಇದ್ದೇವೆ. ಆದ್ರೆ ಅದರೊಟ್ಟಿಗೆ ನಮ್ಮ ಒಟ್ಟಿಗೆ ಮೊದಲು
ಕೆಲವರು ಬಿಟ್ಟು ಹೋಗಿದ್ರು, ಅವರು ಸಹ ಸೇರಿಕೊಂಡು ನಮ್ಮ ಒಟ್ಟಿಗೆ ಜೊತೆಯಾಗಿ ಇರ್ತಾರೆ. ಅಂತೂ 100 ಹತ್ರ ಇದ್ರು. ಈ ಟೈಮಿಗೆ ಎಲ್ಲರೂ ಬಂದು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೇವರ ಕೆಲಸ ಅಂತ 10 ದಿನ ರಜೆ ಹಾಕಿ ಎಲ್ಲಾ ಕೆಲಸಗಳನ್ನು ಬಿಟ್ಟು ಅವರ ಬರ್ತಾ ಇದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲ. ದೇವರಿಗೋಸ್ಕರ ಕೆಲಸ ಮಾಡ್ತಾರೆ. ಹೌದು, ಪ್ರತಿ ವಾರ ಈ ಹಾಗೆ ಪ್ರತಿ ವಾರ ನಾವು ದೇವಸ್ಥಾನದಲ್ಲಿ ಒಂದು ಆದಿತ್ಯವಾರ ಮಧ್ಯಾಹ್ನ ನಂತರ ಸ್ವಚ್ಛತೆಯ ಬಗ್ಗೆ ಸಹ ಒಂದು ಗಮನ ಹರಿಸಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಅದೇ ತರ ಎಲ್ಲ ಒಗ್ಗಟ್ಟಾಗಿದ್ದೇವೆ ಸದ್ಯಕ್ಕೆ. ಅನ್ನದಾನ ಸೇವೆಯ ವ್ಯವಸ್ಥಾಪಕರು ಹಾಗೇನೆ ಇಲ್ಲಿನ ಎಲ್ಲ ವ್ಯವಸ್ಥೆಗಳನ್ನ ನೋಡ್ಕೊಳ್ತಾ ಇರುವಂತಹ ಪಂಜಿಗುಡ್ಡ ಈಶ್ವರ ಭಟ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಭೋಜನದ ವ್ಯವಸ್ಥೆ ಅಂತೂ ತುಂಬಾನೇ ಚೆನ್ನಾಗಿದೆ. ಭಕ್ತರು ಹೇಳ್ತಾ ಇದ್ದಾರೆ ಬಾರಿ ಪೂರ್ಲದ ಒನಸು ಮಾರ್ರೆ ಈ ಸರ್ತಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇವತ್ತು ನಮ್ಮ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ಅವರು ನಮಗೆ ಭೋಜನ ವ್ಯವಸ್ಥೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದಲ್ಲೇ ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಆದರೆ ಭೋಜನ ವ್ಯವಸ್ಥೆ ಬಗ್ಗೆ ಅವರು ಹೆಚ್ಚಿನ ಗಮನ ಕೂಡ ತಂದಿದ್ದಾರೆ. ಅದಲ್ಲದೆ ಕಾಲು ಗಂಟೆಗೆ ಅರ್ಧ ಗಂಟೆಗೊಮ್ಮೆ ಕೇಳ್ತಾ ಇರ್ತಾರೆ. ಇವತ್ತು ಮಾಡಿದ ಪದಾರ್ಥ ನಾಳೆ ಇಲ್ಲ. ಪಾಯಸ ಕೂಡ ಹಾಗೆ ಪ್ರತಿಯೊಂದು ಐಟಮ್ ಅನ್ನು ಕೂಡ ಒಳ್ಳೇದಾಗಿದೆ ಅಂತೇಳಿ ಭಕ್ತರು ಹೇಳ್ತಾರೆ. ಅದಲ್ಲದೆ ಇಲ್ಲಿ ಟೇಬಲ್ನ ವ್ಯವಸ್ಥೆ, ಟೇಬಲ್ಗೆ ಕೂಡ ಇದನ್ನು ಪೇಪರ್ ಹಾಕಿಸಿ ಮತ್ತೆ ನೀರಿನ ಗ್ಲಾಸು, ಪೇಪರು ಇದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ನಾವು ಇಲ್ಲಿ ಟೇಬಲ್ನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಕೂತು ಊಟ ಮಾಡುವವರಿಗೆ ಕೂತು ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ಬಫೆ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಇದೆಲ್ಲ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಮಾಡಿದ್ದೇವೆ. ಅದಲ್ಲದೆ ಉಪ್ಪಿನಕಾಯಿ ಕೂಡ ಇವತ್ತು ಬಾಟ್ಲಿಯಲ್ಲಿ ಉಪ್ಪಿನಕಾಯಿ ತರ್ತಾರೆ. ನಾವು ಮಾವಿನಕಾಯಿಯನ್ನು ತರಿಸಿ ಇಲ್ಲೇ ಅಡಿಗೆಯವರ ಹತ್ರ ಹೇಳಿ ಉಪ್ಪಿನಕಾಯಿಯ ವ್ಯವಸ್ಥೆಯನ್ನು ಕೂಡ ರುಚಿಯಾಗಬೇಕಂತ ಹೇಳುವ ಉದ್ದೇಶದಿಂದ ಮಾಡಿದ್ದೇವೆ. ಮಹಾಲಿಂಗೇಶ್ವರರ ದಯದಿಂದ ಒಂದು ವ್ಯವಸ್ಥಿತ ರೂಪದಲ್ಲಿ ಸಾಗ್ತಾ ಇದೆ. ಎಲ್ಲ ಕಾರ್ಯಕರ್ತರು, ಕರಸೇವಕರು ಮತ್ತು ಭಕ್ತವೃಂದದವರು ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬ ಭಕ್ತವೃಂದದವರು ಕೂಡ ಒಂದು ಅವರ ಮನೆ ಕೆಲಸದಂತೆ ಇಲ್ಲಿ ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಶಾಸಕರ ಸಲಹೆಯಂತೆ ಇಲ್ಲಿ ಈಗ ಫಲಾರದ ವ್ಯವಸ್ಥೆ ಕೂಡ ಒಂದು ವ್ಯವಸ್ಥಿತ, ಯಾರಿಗೂ ಕೂಡ ಫಲಾರ ಬಂದ್ರೆ ಮೊದಲು ನಾವು 500 ಜನಕ್ಕೆ ಮಾಡುದ 1000 ಜನಕ್ಕೆ ಮಾಡುದ ಅಂತೇಳಿ ಇಕ್ಕಟ್ಟಲ್ಲಿದ್ದೆವು. ಆದ್ರೆ ಶಾಸಕರು ಹೇಳಿದ್ರು ಅದು ಯಾರು ಬಂದ್ರು ಇಲ್ಲ ಅಂತ ಆಗ್ಬಾರ್ದು. ದಿವಸಕ್ಕೊಂದು ಬಗೆ ತಿಂಡಿ, ಸೇಮಿಗೆ ಉಸ್ಲಿ ಆಗಿರ್ಬೋದು, ಹಸಿರು ಆಗಿರ್ಬೋದು, ಸಜ್ಜಿಗೆ, ಅವಲಕ್ಕಿ, ಚಟ್ಟಂಬಟ್ಟೆ ಇಂಥದ್ದೆಲ್ಲ ದಿವಸಕ್ಕೊಂದು 2 ಐಟಮ್ಗಳನ್ನು ಮಾಡ್ತಾ ಇದ್ದೇವೆ. ಆಗ ನೋಡಿ ಯಾರೋ ಒಬ್ರು ಇದು ಹೂ ಕೊಡ್ಲಿಕ್ಕೆ ಬಂದ್ರು ದೇವರಿಗೆ. ಆಗ ಇಲ್ಲಿ 150 ಜನ ಚಾಕಿದ್ದೀರ ಅಂತ ಹೇಳಿ ಸಡನ್ ಬಂದು ಹೇಳಿದ್ರು. ರಪ್ಪ ಆ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅಂದ್ರೆ ಊಟದ ವ್ಯವಸ್ಥೆ ಆಗಲಿ ಮತ್ತೆ ನಮ್ಮ ಫಲಾರದ ವ್ಯವಸ್ಥೆ ಆಗಲಿ ಯಾವುದೇ ಒಂದು ಕುಂದುಕೊರತೆ ಇಲ್ಲದೆ ಎಲ್ಲ ಭಕ್ತವೃಂದದವರ ಸಹಾಯದಿಂದ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಒಂದು ವ್ಯವಸ್ಥಿತ ರೂಪದಲ್ಲಿ ಸಾಗ್ತಾ ಉಂಟು. ಜಗದೀಶ್ ಶೆಟ್ಟಿ ನೆಲ್ಲಿಗುಡ್ಡೆ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಈ ಒಂದು ಭೋಜನದ ವ್ಯವಸ್ಥೆಯಲ್ಲಿ ನಿಮ್ಮ ಕೂಡ ಉಸ್ತುವಾರಿಕೆ ಇರೋವಂಥದ್ದು. ಹಾಗೇನೆ ಸ್ಪೆಷಲ್ ಆಗಿ ಹೇಳೋದು ಅಂತ ಹೇಳಿದ್ರೆ ಕೆಲವರೆಲ್ಲ ಅನ್ನದಾನ ಸೇವೆಯನ್ನ ಮಾಡಿಸ್ತಾ ಇದ್ದಾರೆ. ಇವತ್ತು ಯಾರ ಅನ್ನದಾನ ಸೇವೆ ಇದೆ ಅದರ ಬಗ್ಗೆ? ಇವತ್ತು ಹೂವು ಕೊಟ್ಟಿದ್ದ ದೇವಸ್ಥಾನಕ್ಕೆ ಭಂಡಾರಿ ಜನಾಂಗದ ಅವರಿಂದ ಸುಮಾರು 1 ಲಕ್ಷದವರೆಗೆ ಹೂವಿನ ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ಮತ್ತು ಅವರೆಲ್ಲರೂ ಸ್ವಯಂ ಸೇವಕರಾಗಿ ಸುಮಾರು 50-60 ಜನ ಸ್ವಯಂ ಸೇವಕರಾಗಿ ಭಾಗವಹಿಸಿದ್ದಾರೆ. ಪುತ್ತೂರಿನ ಜಾತ್ರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪುತ್ತೂರಿನಲ್ಲಿ ಹುಟ್ಟಿದವನು ಕಾಯ್ತಾನೆ ಜಾತ್ರೆಗೆ. ಆ ರೀತಿ ಇಲ್ಲಿಯ ಒಂದು ಸಂಬಂಧ ಏನು ಅಂತ ಹೇಳಿದ್ರೆ ಇಲ್ಲಿ ಅವನೇ ಮಾಡ್ಬೇಕು ಇವನೇ ಮಾಡ್ಬೇಕು ಅಂತ ಹೇಳಿಲ್ಲ. ಜಾತ್ರೆಗೆ ಬಂದ ಜನ ಕೂಡ ಸೌಟಿ ಹಿಡ್ಕೊಂಡು ಬಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತ ಒಂದು ಒಳ್ಳೆ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಈಗ ಟಾಯ್ಲೆಟ್ಗೆ ಕೂಡ ಅದು ಇದು ಎಲ್ಲ ನಾವು ಕ್ಲೀನ್ ಮಾಡಿಸ್ತೇವೆ. ಯಾಕೆಂದ್ರೆ ನಾವು ಇಲೆಕ್ಷನ್ ಇದು ಜಾರಿಯಾಗುವ ಮೊದಲೇ, ಅದರ ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡುವ ಮೊದಲೇ ಶಾಸಕರು ನಮ್ಗೆ ಅಶೋಕ್ ಕುಮಾರ್ ರೈ ಅವರು ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಮಾಡಿದ್ದಾರೆ.
ಈಗ ಬೆಳಿಗ್ಗೆ ಈಗ ಮೂರು ದಿವಸದಿಂದ ಸಾವಿರಾರು ಭಕ್ತರು ಊಟ ಮಾಡಿ ಹೋಗಿದ್ದಾರೆ. ನಾವು ಪ್ರತಿಯೊಬ್ಬರ ಹತ್ರ ಕೇಳ್ತೇವೆ ಊಟ ಹೇಗೆ ಆಗಿದೆ ಅಂತ. ಯಾಕೆಂತ ಹೇಳಿದ್ರೆ ಊಟದಿಂದಲೂ ಇದು ಪ್ರಸಾದ, ಮಹಾಲಿಂಗೇಶ್ವರನ ಅನ್ನ ಪ್ರಸಾದ. ಅದನ್ನ ಯಾರು ಎಲ್ಲಿ ಕೊರತೆ ಆಗ್ತದೆ ಅಂತೇಳಿ ನಮಗೆ ಭಯ. ನಮ್ಮ ಒಂದು ಟೀಮ್ ಏನಿದೆ ಅಂತ ಹೇಳಿದ್ರೆ ಇಲ್ಲಿಗೆ ಇವರಿದ್ದಾರೆ, ಗಿರೀಶ್ ರವರು, ಇವರು ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಮ್ಮ ಎಲ್ಲರೂ ತಂಡದವರು ಇದ್ದೇವೆ, ನಾವಿದ್ದೇವೆ. ನಾವು ಬಂದು ಅದಕ್ಕೆ ಬೇಕಾದಂತ ಸಲಹೆ ಸೂಚನೆ ಮತ್ತೆ ಸುಭಾಷ್ ರೈ ಅವರು ಇವರೆಲ್ಲ ಇದ್ದಾರೆ, ದಿನೇಶ್ ರವರು ಇದ್ದಾರೆ. ನಾವು ಎಲ್ಲಿ ಕೊರತೆ ಉಂಟಾ ಅಲ್ಲಿ ನಾವು ಪ್ರವೇಶ ಆಗ್ತೇವೆ. ಏನಂತ ಹೇಳಿದ್ರೆ ಪುತ್ತೂರಿನ ಜಾತ್ರೆಯಲ್ಲಿ ಯಾವುದೇ ಕೊರತೆ ಬರಬಾರ್ದು ಅಂತೇಳಿ ಎಲೆಕ್ಷನ್ ಕಮಿಷನ್ ಇದು ಅನೌನ್ಸ್ ಆಗುವ ಮೊದಲೇ ನಮಗೆ ಕೂತು ಒಂದು ಸಭೆ ನಡೆಸಿ ಶಾಸಕರು ಅದನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದೇವೆ. ಎಲ್ಲ ಬಿಟ್ಟು ನಾವು ಅಲ್ಲಿ ಟಾಯ್ಲೆಟ್ ಇದೆ, ಅಲ್ಲಿ ಲೈಟಿನ ವ್ಯವಸ್ಥೆ, ಇದನ್ನೆಲ್ಲ ಅಲ್ಲಿ ಸ್ವಚ್ಛತೆ ಮಾಡುದು. ನೀವು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ನಮಗೆ ಏನು ಅಂತ ಹೇಳಿದ್ರೆ ಲಕ್ಷಾಂತರ ಜನ ಬರ್ತಾರೆ, ಅವರಿಗೆ ಒಂದು ವ್ಯವಸ್ಥೆಯಲ್ಲಿ ಕೊರತೆ ಇದೆ ಅಂತೇಳಿ ಆಗ್ಬಾರ್ದು ಎಂಬುದು ನಮ್ಮದೊಂದು ಪ್ರಯತ್ನ. ನಾವೊಂದು ಭಕ್ತರಾಗಿ ಮಹಾಲಿಂಗೇಶ್ವರನ ನಮ್ಮದೊಂದು ಪ್ರಯತ್ನ. ಇಷ್ಟು ದಿನ ನಾವೀಗ 4ನೇ ದಿವಸಕ್ಕೆ ಕಾಲಿಟ್ಟಿದ್ದೇವೆ. ನಾವು ಯಶಸ್ವಿಯಾಗಿದ್ದೇವೆ. 20ನೇ ತಾರೀಕಿನವರೆಗೆ ಮಹಾಲಿಂಗೇಶ್ವರ ಖಂಡಿತವಾಗಿ ನಡೆಸಿಕೊಡ್ತಾನೆ ಅಂತೇಳಿ ನಮ್ಮ ಇಲ್ಲಿಯವರೆಗೆ ಎಷ್ಟು ಜನ ಭೋಜನವನ್ನ ಸ್ವೀಕರಿಸಿದ್ದಾರೆ? ಇಲ್ಲಿಯವರೆಗೆ ಸುಮಾರು 30-35 ಸಾವಿರ 40 ಸಾವಿರ ಜನರವರೆಗೆ ಊಟ ಮಾಡಿ. ಊಟದ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ ನೀವು ಈಗ ಅಲ್ಲಿ ಕ್ಯೂ ಅಲ್ಲಿ ಜನ 2 ಗಂಟೆ ಆಯ್ತು, ಈಗ 2-2:30 ಆಯ್ತು. ಈಗ ಜನ ಇಲ್ಲ ಅಂತೇಳಿ ಭಾವಿಸಿದ್ರೆ ತಪ್ಪಾಗ್ತದೆ. ಯಾಕೆ ಅಂತ ಹೇಳಿದ್ರೆ 7:30 ಗಂಟೆವರೆಗೆ ಊಟ ಉಂಟು. 7:30 ಗಂಟೆಗೆ ಸಹ ಊಟ ಮಾಡ್ತಾರೆ. ಕೆಲವರು ಅಲ್ಲಿ ಏನಾದ್ರು ಉಳಿದ್ರೆ ಸಾರು ಪದಾರ್ಥ ಏನಾದ್ರು ಉಳಿದದನ್ನು ಮನೆಗೆ ಕೂಡ ಕೊಂಡೋಗ್ತಾರೆ. ಪ್ರಸಾದ ಅಂತ ಹೇಳಿ ಕೊಂಡೋಗ್ತಾರೆ, ಮನೆಯಲ್ಲಿ ಇಲ್ಲದೆ ಅಲ್ಲ, ಪ್ರಸಾದ ಅಂತ ಹೇಳಿ ಕೊಂಡೋಗ್ತಾರೆ. ಅದಲ್ಲದೆ 5:30 ಗಂಟೆಯಿಂದ ನಾವು ಒಂದು ಟಿಫಿನ್ ನ ವ್ಯವಸ್ಥೆ ಈ ಸಲ ಹೊಸದಾಗಿ ಮಾಡಿದ್ದೇವೆ. ಅದು ನಮಗೆ 3 ತಿಂಗಳ ಮೊದಲೇ ನಮ್ಮ ಸಭೆಯಲ್ಲಿ ನಿಗದಿಯಾದ್ದು ಅದು. ಹಾಗೆ ದಿನಕ್ಕೊಂದು ಬಗೆಯ ಫಸ್ಟಿಗೆ ನಾವು ಇದು ಅವಲಕ್ಕಿ, ಮೊಸರು, ಮತ್ತೆ ಪೂರಿ ಬಾಜಿ, ಮತ್ತೆ ಇದು ಉಸ್ಲಿ, ದೋಸೆ, ಮೊಸರು, ಇಂಥದೆಲ್ಲ ದಿನಕ್ಕೆ ಒಂದು ಬಗೆ. ಏನು ಅಂತ ಹೇಳಿದ್ರೆ 5ರಿಂದ 7ರವರೆಗೆ ಯಾರು ಬರ್ತಾರೆ. ಮತ್ತೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬರುವಂತಹ ಮಕ್ಕಳಿಗೆ ಹೊಟ್ಟೆಗೆ ಏನು ಇಲ್ಲದೆ ಆಗ್ಬಾರ್ದು ಅಂತೇಳಿ ಆ ರೀತಿಯ ಒಂದು ವ್ಯವಸ್ಥೆಯನ್ನ ನಾವು ಎಷ್ಟು ಕೂಡ್ತದ ಅಷ್ಟರ ಮಟ್ಟ ಮಾಡಿದ್ದೇವೆ. ಅದಲ್ಲದೆ ಹೊರಕಾಣಿಕೆ ಸಹ ಬೇಕಾದಷ್ಟು ಸಾಧಾರಣ ಬಂದಿದೆ. ಏನು ಮಹಾಲಿಂಗೇಶ್ವರನಿಗೆ ಅಂತ ಹೇಳಿದ್ರೆ ಅದು ಹೊರಕಾಣಿಕೆ ಬರುವ ರೀತಿಯೇ ಬೇರೆ. ನಾವು ಎಷ್ಟೋ ಹೊರಕಾಣಿಕೆಗಳನ್ನು ಮಾಡಿದ್ದೇವೆ, ಆದ್ರೆ ಮಹಾಲಿಂಗೇಶ್ವರನಿಗೆ ಬರುವ ಹೊರಕಾಣಿಕೆ ರೀತಿ ಬೇರೆ. ಅದು ಸ್ವಯಂ ಪ್ರೇರಿತವಾಗಿ ಬರುವಂತಹದ್ದು, ಏನು ಒಬ್ಬ ಕೇಳ್ಬೇಕು ಅಂತ ಇಲ್ಲ, ಈ ರೀತಿಯಾಗಿ ಬಂದಿದೆ. ಮತ್ತು ಎಲ್ಲ ವ್ಯವಸ್ಥೆಗಳು, ಅಂಗಡಿ ಮುಂಗಟ್ಟುಗಳು, ಇದು ಎಲ್ಲ ನಾವು ಸ್ವಚ್ಛತೆಗೆ ಪೂರ್ಣವಾಗಿ ಗಮನ ಕೊಟ್ಟಿದ್ದೀವಿ. ಸ್ವಚ್ಛತೆ ನೀವು ಯಾರು ಫೋನ್ ಮಾಡಿದ್ರು ಸಹ ಇಂಥ ಕಡೆಯಲ್ಲಿ ಹೀಗೆ ಉಂಟು ಅಂತ ಹೇಳಿದ್ರೆ ನಮಗೆ ನಾವು ಖಂಡಿತವಾಗಿ ಅದರಲ್ಲಿ ಇದು ಮಾಡಿ ಸ್ವಚ್ಛತೆಗೆ ಅದು ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೇವೆ. ಆದ್ರೆ ನಾವೆಲ್ಲರೂ ಇಡೀ ಟೀಮಿನವರು ಅಬ್ಸರ್ವ್ ಮಾಡ್ತಾ ಇದ್ದೇವೆ ಎಲ್ಲಿ ಏನು ಕೊರತೆ ಇದೆ, ಎಲ್ಲಿ ಇದು. ನಾವು ಎಲ್ಲ ಬಿಟ್ಟು ಮಹಾಲಿಂಗೇಶ್ವರ ದೇವರ ರಥದಲ್ಲಿ ಬರುವಾಗ ಅಲ್ಲಿ ಕಳೆದ ಸಲ ಸ್ವಲ್ಪ ಕಂಜೆಕ್ಟ್ ಆಗಿತ್ತು. ಹಾಗೆ ಒಂದು 4 ಅಂಗಡಿಗಳ ಏಳಮನ್ನೇ ಬಿಟ್ಟಿದ್ದೇವೆ. ದೇವರು ನಿಂತು ಅಲ್ಲಿ ಪೂಜೆಗೆ ಹೋಗ್ತಾರೆ ಮೂಲನಾಗನಲ್ಲಿ, ಅಲ್ಲಿ ಸ್ವಲ್ಪ ಇದು ಅಂತ 4 ಅಂಗಡಿಗಳನ್ನೇ ಬಿಡುವ ವ್ಯವಸ್ಥೆ ಆಗಿದೆ. ಮತ್ತೊಂದು ಇದೊಂದು ಟೀಮ್ ವರ್ಕ್, ನಾವು ಇಒ ಮತ್ತೆ ವ್ಯವಸ್ಥಾಪಕರು ಮತ್ತು ನಾವು ಭಕ್ತಾದಿಗಳು ಸೇರ್ಕೊಂಡು ಮಾಡುವಂತ ವ್ಯವಸ್ಥೆ. ಅದರಲ್ಲಿ ಸಹ ನಾವು ಮೆಚ್ಚಬೇಕಾದ್ದು ಒಂದು ಕರಸೇವಕರು, ನಿತ್ಯ ಕರಸೇವಕರು ಇದ್ದಾರೆ. ಅವರೊಂದು ಟೀಮು, ಸುಧೀರ್, ಗಿರೀಶ್, ಇವರೆಲ್ಲ ಸೇರ್ಕೊಂಡು ಬಹಳ ಅಚ್ಚುಕಟ್ಟಾಗಿ, ಬಹಳ ಒಂದು ಶ್ರದ್ಧಾ ಭಕ್ತಿಯಿಂದ. ನಿಮಗೆ ಅಚ್ಚುಕಟ್ಟು ಅಂತ ಹೇಳಿದ್ರೆ ಶ್ರದ್ಧಾ ಭಕ್ತಿ ಅದಕ್ಕಿಂತ ಮಿಗಿಲು ಅಂತೇಳಿ ನಮ್ಮ ಭಾವನೆ. ಬಹಳ ಒಂದು ಇಲ್ಲಿ ಬಂದಂತಹ ಭಕ್ತಾದಿಗಳನ್ನ ಸಂತೃಪ್ತಿ ಪಡಿಸುವಲ್ಲಿ ಕರಸೇವಕರು ಮತ್ತು ಎಲ್ಲಾ ಟೀಮಿನವರು ಖಂಡಿತವಾಗಿ ಉತ್ತಮ ಕಾರ್ಯನಿರ್ವಹಿಸ್ತಾರೆ ಅಂತೇಳಿ ನನ್ನ ಭಾವನೆ. ಹಾಗೆ ನಾಳೆ ಎಂತ ಸ್ಪೆಷಲ್ ಇರ್ತದೆ ಅಂತ? ನಾಳೆ ಬಿಸು ಇದೆ. ಎಷ್ಟು ಜನ ಬರ್ತಾರೆ, ಯಾಕೆಂದ್ರೆ ನಾಳೆ ಬಿಸು ಸಂಕ್ರಮಣ. ತುಳು ಸಮಾಜದಲ್ಲಿ, ಇಡೀ ತುಳುನಾಡಿನಲ್ಲಿ ಬಿಸು ಸಂಕ್ರಮಣ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಪ್ರಾಮುಖ್ಯತೆ ಇದೆ. ಯುಗಾದಿ ಇದೆ, ಮತ್ತೊಂದು ಬಿಸು ಸಂಕ್ರಮಣ. ಬಿಸು ಸಂಕ್ರಮಣಕ್ಕೆ ಕೆಲವರು ಬುಳೆ ಕಾಣಿಕೆ ಅಂತೇಳಿ ಕೊಡುವ ಪದ್ಧತಿ ಇದೆ. ಇಲ್ಲಿ ಮಹಾಲಿಂಗೇಶ್ವರನಿಗೆ ಧ್ವಜಸ್ತಂಭದ ಹತ್ರ ಬುಳೆ ಕಾಣಿಕೆ ಅಂತೇಳಿ ತಂದಿಡುವ ಕ್ರಮ ಈಗಲೂ ಪ್ರತೀತಿಯಲ್ಲಿದೆ. ಮತ್ತು ನಾಳ್ದು ಸೋಮವಾರ 15ನೇ ತಾರೀಕು, ಅವತ್ತು ಬಹಳ ಜನ ಸೇರ್ಬಹುದು.
16ನೇ ತಾರೀಕಿಗೆ ವಿಷಯ ಪುತ್ತೂರಿನ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಅದು ಅಷ್ಟು ಜನ ಸೇರ್ತಾರೆ, ಭಂಡಾರ ಬರುವ ಉಳ್ಳಾಲ್ತಿಯಿಂದ ಭಂಡಾರ ಬರೋದು. ಮತ್ತೆ ಅವತ್ತು ಸಹ ನಮಗೆ ಒಂದು ಆಸೆ ಇದೆ, ಇಲ್ಲಿ ಬಂದವರು ಯಾರು ನಾವು ಹಸಿದಿದ್ದೇವೆ ಅಂತೇಳಿ ಹೇಳ್ಬಾರ್ದು ಅಂತೇಳಿ, ಇದರ ಒಂದು ಪ್ರಾಮುಖ್ಯವಾದಂತ ಒಂದು ಇದು ಅದು. ನಾವು ಹಸಿದ್ದೇವೆ, ನಮ್ಗೆ ಹಸಿವಾಗ್ತದೆ ಅಂತೇಳಿ ಯಾರು ಹೇಳಲಿಕ್ಕಿಲ್ಲ. ಮಹಾಲಿಂಗೇಶ್ವರ ಮಣ್ಣಿಗೆ ಬಂದಿದ್ದಾರೆ, ಅವರು ಸಂತೃಪ್ತಿಯಿಂದ ಹೋಗ್ಬೇಕು ಅಂತೇಳಿ ನಮ್ಮೆಲ್ಲ ಭಕ್ತಾದಿಗಳ ಒಂದು ಪ್ರಯತ್ನ. ನಿತ್ಯ ಕರಸೇವಕರ ತಂಡದ ಸದಸ್ಯರಾಗಿರುವಂತ ಗಿರೀಶ್ ಕುಮಾರ್ ಅವರಿದ್ದಾರೆ, ಮಾತಾಡೋಣ. ನಮಸ್ತೆ ಸರ್. ಜಾತ್ರೋತ್ಸವದ ಸಂಭ್ರಮದಲ್ಲಿ ಎಲ್ಲಿ ನೋಡಿದ್ರು ಕೂಡ ಕರಸೇವಕರಿದ್ದಾರೆ, ತುಂಬಾನೇ ಶ್ರದ್ಧಾಭಕ್ತಿಯಿಂದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕರಸೇವಕರ ಬಗ್ಗೆ ನಮ್ಮದು ನಿತ್ಯ ಕರಸೇವಕರ ತಂಡ ಅಂತ ಹೇಳಿದ್ರೆ 10-12 ವರ್ಷಗಳಿಂದ ನಾವು ದೇವಸ್ಥಾನ ಯಾವಾಗ ಜೀರ್ಣೋದ್ಧಾರ ಆಗಿದೆ ಆನಂತರ ಪ್ರತಿನಿತ್ಯ ನಾವು ಯಾವುದಾದ್ರೂ ಒಂದು ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತೇವೆ. ಬೇರೆ ಬೇರೆ ವೃತ್ತಿಯಲ್ಲಿ ಇರುವವರೇ ಯಾರಂತ ಹೇಳಿದ್ರೆ ಬೇರೆ ಬೇರೆ ಪೋಸ್ಟ್ನಲ್ಲಿ ಇರುವಂಥವರು ನಮ್ಮದೊಂದು ತಂಡ, ಸುಮಾರು 40-50 ಜನರ ತಂಡ ಇದೆ. ಪ್ರತಿ ಆದಿತ್ಯವಾರ ದೇವಸ್ಥಾನವನ್ನು ಸ್ವಚ್ಛಗೊಳಿಸುವಲ್ಲಿ ನಾವು 2 ಗಂಟೆಗೆ ಶುರು ಮಾಡಿದರೆ 4 ಗಂಟೆವರೆಗೆ ಪ್ರತಿ ಆದಿತ್ಯವಾರ ದೇವಸ್ಥಾನ ಶುಚಿ ಕಾರ್ಯದಲ್ಲಿ ತೊಡಗಿಸ್ತೇವೆ. ಹಾಗೆ ದೇವಸ್ಥಾನದ ಯಾವುದೇ ವಿಶೇಷ ಸಂದರ್ಭಗಳಲ್ಲಿ ನಾವು ನಮ್ಮ ಸೇವೆಯನ್ನು ನಾವು ಅವರಿಗೆ ಮಾಡ್ತಾ ಇರ್ತೇವೆ. ಅದೇ ರೀತಿ ಜಾತ್ರೋತ್ಸವ ಸಂದರ್ಭದಲ್ಲಿ ಪ್ರತಿ ವರ್ಷದಾಗೆ ನಮ್ಮ 50 ಜನರ ತಂಡ ಏನಿದೆ ಅದು ಬೇರೆ ಬೇರೆ ಕಡೆಯಲ್ಲಿ ನಿರ್ವಹಣೆಗಾಗಿ ನಾವು ಅಂದರೆ ಅವರು ನಿರ್ವಹಣೆಗಳನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಗೊತ್ತಾಗಬೇಕಲ್ಲ, ಹೊಸ ಇವರು ನಮ್ಮ ಸ್ವಯಂ ಸೇವಕರು ಬಂದಾಗ ಅವರಿಗೆ ಕೆಲಸ ಏನು ಅಂತೇಳಿ ಗೊತ್ತಿರುತ್ತಿಲ್ಲ, ಅದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಅಡಿಗೆ ಮಾಡಿ ಅದನ್ನು ತೋಡುವಂಥ ವ್ಯವಸ್ಥೆ, ತೋಡಿದ ನಂತರ ಅದನ್ನು ಸಪ್ಲೈ ಕೊಡಬೇಕು. ಬಫೆ ಸಿಸ್ಟಮ್ ಎಲ್ಲಿ ಇರ್ತದೆ ಅಥವಾ ಇಲ್ಲಿ ಕೂತು ಎಲೆ ಊಟ ಏನಾದ್ರು ಮಾಡ್ತೇವೆ ಅಲ್ಲಿಗೆಲ್ಲ ಸಪ್ಲೈ ಕೊಡೋದಕ್ಕೆ ಅದಕ್ಕೊಂದು ಉಸ್ತುವಾರಿಗಳು ಇರ್ತಾರೆ. ಅವರ ಮೂಲಕ ಇಲ್ಲಿ ನಾನು ಕೃಷ್ಣ, ಇನ್ನೊಬ್ರು ಇದ್ದಾರೆ ಗಿರೀಶ್ ಅಂತೇಳಿ, ಅವ್ರು 3 ಜನ ನಾವಿಲ್ಲಿ ಉಸ್ತುವಾರಿನ ನೋಡಿಕೊಳ್ತೇವೆ. ನನಗೆ ಮತ್ತೆ ಸ್ವಯಂ ಸೇವಕರಿಗೆ ಬ್ಯಾಚ್ ಕೊಡುವಂಥದ್ದು ಅದೆಲ್ಲ ಜವಾಬ್ದಾರಿ ಮೊದಲಿಂದ ಬಂದು ನಿರಂತರವಾಗಿ ಅದು ನಡೀತಾ ಇದೆ. ದೇವರ ಅನುಗ್ರಹ ನಮ್ಮನ್ನು ಒಂದು ರೀತಿಯಲ್ಲಿ ಸೇವೆ ಮಾಡುವಂಥ ಒಂದು ಶಕ್ತಿಯನ್ನು ಅವರು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಮಹಾಲಿಂಗೇಶ್ವರಲ್ಲಿ ಎಷ್ಟು ಇದು ಬೇಡಿಕೊಂಡು ನಮಗೆ ಸಾಕಾಗ್ತದೆ. ವೀಕ್ಷಕರೇ ಕೇಳಿದ್ರಲ್ಲ, ಭೋಜನದ ವ್ಯವಸ್ಥೆ ಈ ಬಾರಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ. ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬರು ಭಕ್ತರು ಕೂಡ ರುಚಿಯಾಗಿರುವಂತಹ ಭೋಜನವನ್ನ ಸ್ವೀಕಾರ ಮಾಡಬಹುದು. ಅದು ನೀವು ಎಷ್ಟೇ ಹೊತ್ತಿನಲ್ಲೂ ಬಂದ್ರು ಕೂಡ ಇಲ್ಲಿ ಭೋಜನದ ವ್ಯವಸ್ಥೆ ಇರುತ್ತೆ. ಎಸ್, ಹಾಗೇನೆ ನಾಳೆ ಬಿಸು ಇರೋದು, ಹಾಗಾಗಿ ನಾಳೆ ಕೂಡ ಸ್ಪೆಷಲ್ ಆಗಿರುವಂತಹ ಭೋಜನದ ವ್ಯವಸ್ಥೆ ಇರುತ್ತೆ. ಹಾಗೇನೆ ಭಕ್ತರು ಯಾರೆಲ್ಲ ಕ್ಷೇತ್ರಕ್ಕೆ ಬರ್ಬೇಕು ಅಂತ ಅನ್ಕೊಂಡಿದ್ದೀರಾ ಪ್ರತಿಯೊಬ್ರು ಕೂಡ ಬಂದು ಇಲ್ಲಿನ ಭೋಜನದ ವ್ಯವಸ್ಥೆಯನ್ನು ಕೂಡ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.